ಪಕ್ಷಕ್ಕೆ ನಮ್ಮ ಮತವ ನೀಡುವ ನೀವು ಜನರ ಭೇದ ಮರೆತು ಒಂದುಗೂಡುವ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತವ ಹಾಕುವ ಜೈಕಾರ ಹಾಕುವ ಜೈ ಘೋಷ ಹಾಕುವ ಜೈ ಜೈ ಜೈ
ಜನರೇ ಬೇಗ ಮರೆತು ಒಂದುಗೂಡುವ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತವ ಹಾಕುವ ಜೈಕಾರ ಹಾಕುವ ಜೈ ಘೋಷ ಹಾಕುವ ಜೈ ಜೈ ಜೈ
ಬಿಜೆಪಿಯ ಮತದಾನ. ಸಿಗಲೇಬೇಕು, ಪ್ರತಿ ಗ್ರಾಮಕ್ಕೂ ನೀರು ಹರಿಯಬೇಕು, ಶಾಂತಿ ನೆಮ್ಮದಿಯ ಜೀವನ ಬೇಕು, ಅದಕ್ಕಾಗಿ ಕಾಂಗ್ರೆಸ್ ಬರಲೇಬೇಕು. ಜಯಕಾರ ಹಾಕುವ, ಜಯ ಘೋಷ ಹಾಕುವ, ಪದ್ಮರಾಜರಿಗೆ ನಮ್ಮ ಮತವ ನೀಡುವ, ಎಲ್ಲರೂ ಒಂದಾಗಿ ಬರಗೆಲ್ಲಿಸುವ.
ಜಿಲ್ಲೆಯ ಒಳ್ಳೆಯ ಪ್ರಜ್ಞಾವಂತ ಮತದಾರ ಮಂಗಳೂರಿನ ಸಂಸದ ಆಗ್ತಾರೆ. ಒಬ್ಬ ಪದ್ಮರಾಜ್ ಅವರು ಇವತ್ತು ನೀವು ನೋಡಿದ್ರಿ, ಇಲ್ಲೇ ನಿಮ್ಮ ಪಕ್ಕದಲ್ಲಿ ಉಡುಪಿ ಮಂಗಳೂರು ಜಿಲ್ಲೆ ಇದೆ. ಅಲ್ಲಿ ಕೂಡ ಒಬ್ರು ಕಳೆದ 10 ವರ್ಷದಿಂದ ಸಂಸದರಾಗಿದ್ರು. ಪಾರ್ಲಿಮೆಂಟ್ ಅಲ್ಲಿ ಯಾವತ್ತಾದ್ರೂ ಎದ್ದು ನಿಂತು ಮಾತಾಡ್ಲಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಆ ಕಡೆ ಹಿಂದಿನೂ ಬರ್ತಿರ್ಲಿಲ್ಲ, ಈ ಕಡೆ ಇಂಗ್ಲಿಷು ಬರ್ತಿರ್ಲಿಲ್ಲ. ಏಕೆ ಮಿನಿಟ್ ಅಂತಿದ್ರು. ಅವ್ರಿಗೆ ಗೊತ್ತಿದ್ದು ಒಂದೇ ಏನು ಅಂತಂದ್ರೆ ಜಾತಿಗಳ ನಡುವೆ ಬೆಂಕಿ ಹಚ್ಚೋದು, ಧರ್ಮ, ಜಾತಿ, ಬರೀ ಇವುಗಳನ್ನೇ ಮಾತನಾಡ್ತಾ ಇಷ್ಟು ವರ್ಷಗಳ ಕಾಲ ರಾಜಕಾರಣವನ್ನ ಮುನ್ನಡೆಸ್ಕೊಂಡು ಬಂದರು. ಆದ್ರೆ ಇವತ್ತು ನಾನು ದೂರದ ತುಮಕೂರಿನಿಂದ ನಾನು ಜರ್ನಿ ಮಾಡ್ತಾ ಇಲ್ಲಿವರೆಗೂ ಮಂಗಳೂರಿಗೆ ಬಂದೆ. ಯಾಕೆ ಅಂತಂದ್ರೆ ಪದ್ಮರಾಜ್ ರಾಮಯ್ಯ ಅನ್ನುವಂಥ ಈ ಯುವ ನಾಯಕ ಗೆಲ್ಬೇಕು. ಪದ್ಮರಾಜ್ ರಾಮಯ್ಯ ಅವರು ಜಾತಿ ಧರ್ಮಗಳ ನಡುವೆ ಯಾವತ್ತೂ ಕೂಡ ಒಡಕು ಉಂಟುವಂತ ಕೆಲಸವನ್ನು ಮಾಡಲಿಲ್ಲ. ಪದ್ಮರಾಜ್ ರಾಮಯ್ಯ ಅವರು ಇಡೀ ಮನುಷ್ಯ ಕುಲ ಅದು ಒಂದಾಗಿ ಬಾಳಬೇಕು ಅನ್ನುವಂತ ನಾರಾಯಣ ಗುರು ಅವರ ಮಂತ್ರವನ್ನು ನಂಬಿ ಬದುಕ್ತಾ ಇರುವಂತ ಒಬ್ಬ ಅದ್ಭುತವಾದ ನಾಯಕ ಪದ್ಮರಾಜ್ ರಾಮಯ್ಯ ಅವರು. ಇಲ್ಲಿ ಜಾತಿ ಧರ್ಮ ಅಲ್ಲ, ನಾವೆಲ್ಲರೂ ಕೂಡ ಮನುಷ್ಯತ್ವವನ್ನ ಮುನ್ನಡೆಸಿ ಗೆಲ್ಲಬೇಕು ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡಿರುವಂತ ನಾಯಕ ಪದ್ಮರಾಜ್ ರಾಮಯ್ಯ. ಬಹುಶಃ ನನಗೆ ಸಂತೋಷ ಆಗುತ್ತೆ. ಉಳ್ಳಾಲ ಅಂದ ತಕ್ಷಣ UT ಖಾದರ್ ಸಾಹೇಬರು ಬಹುಶಃ ಅವರಷ್ಟು ಸೆಕ್ಯುಲರ್ ಒಬ್ಬ ನಾಯಕನನ್ನ ನೋಡೋದು ಬಹಳ ಕಷ್ಟ ಇದೆ. UT ಖಾದರ್ ಅವರು ಎಷ್ಟು ಅದ್ಭುತವಾಗಿ ಜನಪರವಾಗಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಅನ್ನುವ ಮಾತಿದೆ. ನನಗೆ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ಪದ್ಮರಾಜ್ ರಾಮಯ್ಯನವರು ಗೆಲ್ತಾರೆ, ಆದ್ರೆ ಉಳ್ಳಾಲದಲ್ಲಿ 1 ಲಕ್ಷ ಲೀಡ್ಗಳನ್ನ ಕೊಡೋದ್ರ ಮೂಲಕ, ಉಳ್ಳಾಲದಲ್ಲಿ ನಾನು ಹೇಳ್ತಾ ಇರೋದು ಕೇವಲ ಉಳ್ಳಾಲದಲ್ಲಿ ಅಂತ ಒಂದು ದೊಡ್ಡ ಲೀಡನ್ನ ಕೊಡೋದ್ರ ಮೂಲಕ ಪದ್ಮರಾಜ್ ರಾಮಯ್ಯನವರಿಗೆ ಒಂದು ದೊಡ್ಡ ಗೆಲುವನ್ನ ತಂದುಕೊಡಬೇಕು. ಇವತ್ತು ಇಡೀ ದೇಶದಲ್ಲಿ ನೀವು ನೋಡ್ತಾ ಇದ್ರಿ ಮೋದಿ ಭಕ್ತರ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಅವತ್ತು ರಾಫೇಲ್ ಫೈಲ್ಸ್ ಬಗ್ಗೆ ಮಾತನಾಡಿದಾಗ ಆ ಕಡೆ ಪ್ರಧಾನ ಮಂತ್ರಿಗಳು ಅಥವಾ ಆ ಕಡೆಯಿಂದ ರಕ್ಷಣಾ ಇಲಾಖೆ ಹೇಳುತ್ತೆ ಫೈಲೇ ಕಳೆದೋಯ್ತು, ರಾಫೇಲ್ ಫೈಲೇ ಕಳೆದೋಯ್ತು ಅಂದ್ರು. ಆಗ ವಿರೋಧ ಪಕ್ಷದಲ್ಲಿದ್ದಂತ ನಾಯಕ ಚೌಕಿದಾರ್ ಚೋರ್ ಹೇ ಅಂದ್ರು. ಆಗ ಅವ್ರ ಭಕ್ತರೆಲ್ಲರೂ ಕೂಡ ತಮ್ಮ ಫೇಸ್ಬುಕ್ ಅಲ್ಲಿ ಬರ್ಕೊಳ್ತಾ ಇದ್ರು ಮೇ ಬಿ ಚೌಕಿದಾರ್ ಅಂತ ಬರ್ಕೊಳ್ತಾ ಇದ್ರು. ಅದೇ ತರ ಮೊನ್ನೆ ಲಾಲು ಪ್ರಸಾದ್ ಯಾದವ್ ಅವರು ಮಾತನಾಡ್ತಾ ಇದ್ರು, ಬಡವ ಜನರ ಕುಟುಂಬದ ನೋವು ಸಂಕಟ ಮೋದಿ ಅವರಿಗೆ ಅರ್ಥ ಆಗಿಲ್ಲ. ಯಾಕೆಂದ್ರೆ ಮೋದಿ ಅವರಿಗೆ ತಮ್ಮದೇ ಆದಂತ ಪರಿವಾರವೇ ಇಲ್ವಲ್ಲ. ಪರಿವಾರದಲ್ಲಿರುವಂತ ನೋವು, ಆ ಹಸಿವು, ಬಡ ಕುಟುಂಬಗಳ ಸಂಕಷ್ಟ ಅವ್ರಿಗೇನ್ ಗೊತ್ತಾಗಬೇಕು ಅಂತ ಕೇಳಿದ್ದಕ್ಕೆ ಬಿಜೆಪಿಯ ಮೋದಿ ಭಕ್ತರೆಲ್ಲರೂ ಕೂಡ ನಾನು ಮೋದಿ ಪರಿವಾರ ಅಂತ ಹಾಕಳಕ್ ಶುರು ಮಾಡಿದ್ರು. ಆದ್ರೆ ನಿನ್ನೆ ನೀವೆಲ್ಲರೂ ಕೂಡ ನೋಡಿದಿರಿ, ದೇಶದ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲಿ ಕರ್ನಾಟಕಕ್ಕೆ ಕಳೆದ 10 ವರ್ಷಗಳಲ್ಲಿ ಮೋದಿ ಅವರು ಕೊಟ್ಟಿದ್ದು ನನಗೀಗ ಆಶ್ಚರ್ಯ ಆಗ್ತಿರೋದು ಏನ್ ಗೊತ್ತಾ, ಬಿಜೆಪಿ ಕಾರ್ಯಕರ್ತರು ನಾಳೆಯಿಂದ ನಾನು ಚೊಂಬು ಅಂತ ಹಾಕ್ಬಿಡ್ತಾರ ಅಂತ ಭಯ ಆಗೋಕ್ ಶುರುವಾಗಿದೆ. ಪ್ರೀತಿಯ ಬಂಧುಗಳೇ, ಈ ಬಾರಿ ನಮ್ಮೆಲ್ಲರ ಒಂದು ಅದ್ಭುತವಾದ ನಾಯಕನಾಗಿ, ತುಳುನಾಡಿನ ನಾಯಕನಾಗಿ ನಿಮಗೊಂದು ಮಾತು ಹೇಳಬೇಕು. ಮಂದಿರದಿಂದ ಈ ಮೆರವಣಿಗೆ ಶುರುವಾದಾಗಿಂದ ನೋಡ್ತಾ ಇದ್ದೀನಿ, ಕಾಂಗ್ರೆಸ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದ್ರೆ, ಇವತ್ತು ಪದ್ಮರಾಜ್ರವರ ಗೆಲುವಿಗೆ ನಾನು ನೋಡ್ತಾ ಇದ್ದೆ ಯಾರ್ಯಾರೆಲ್ಲ ಬರ್ತಿದ್ದಾರೆ. 100 ಜನ ಯುವಕರು ತ್ರಿವರ್ಣದ ಕಾಂಗ್ರೆಸ್ ಬಾವುಟವನ್ನ ಹಾಕೊಂಡು ಬಂದರು ಹೆಗಲ ಮೇಲೆ. ನಾನು ಹಾಗೆ ನೋಡ್ತಾ ಇದ್ದೆ, 100,000 ಜನ ಯುವಕರು ರೈತರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಹಸಿರು ಶಾಲೆಗಳನ್ನ ಹಾಕೊಂಡು ಬಂದದ್ದು ನೋಡಿದೆ. ಅದೇ ತರ ನಾನು ನೋಡಿದೆ 100,000 ಜನ ಯುವಕರು ನೀಲಿ ಬಣ್ಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲಿನ ಅಭಿಮಾನದಿಂದ ನೀಲಿ ಬಣ್ಣದ ಬಾವುಟವನ್ನ, ನೀಲಿ ಬಣ್ಣದ ಶಾಲುಗಳನ್ನ ಹಾಕೊಂಡು ಬಂದಿದ್ದು ನೋಡಿದೆ. ಅದೇ ತರ
ನಾವು ಕೆಂಪು ಬಣ್ಣದ ತುಳುನಾಡಿನ ದೈವಗಳನ್ನ ಸಂಕೇತ ಕೊಡುವಂತ ಅದ್ಭುತವಾದ ಮೆರೂನ್ ಬಣ್ಣದ ಈ ಒಂದು ಶಾಲುಗಳನ್ನ ಹಾಕೊಂಡು ಬಂದಂತ ನೂರಾರು ಸಾವಿರಾರು ಅನೇಕ ಜನ ಹೋರಾಟಗಾರರು ಯುವಕರು ಪದ್ಮರಾಜ್ ಅವರ ಹಿಂದೆ ನಡೆದು ಬರೋದನ್ನ ನೋಡಿದೆ. ಅದೇ ತರ ನೂರಾರು ಸಾವಿರಾರು ಜನ ಹಳದಿ ಶಾಲೆಗಳನ್ನ ಹಾಕೊಂಡು ನಾರಾಯಣ ಗುರುಗಳಿಗೆ ಜೈಕಾರ ಹಾಕೊಂಡು ಪದ್ಮರಾಜ್ ಅವರ ಹಿಂದೆ ನಡ್ಕೊಂಡು ಬರುವುದನ್ನು ನೋಡಿದೆ. ಈ ರೀತಿ ಅಷ್ಟೇ ಅಲ್ಲದೆ ನೂರಾರು ಜನ ಕೇಸರಿ ಶಾಲೆಗಳನ್ನು ಕೂಡ ಹಾಕೊಂಡು ಪದ್ಮರಾಜ್ ಅವರನ್ನ ಗೆಲ್ಲಿಸಬೇಕು, ಪದ್ಮರಾಜನ್ನ ಗೆಲ್ಲಿಸಬೇಕು ಅಂತ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಇವತ್ತು ಪದ್ಮರಾಜ್ ಅವರ ಹಿಂದೆ ಕೇವಲ ಒಂದು ಬಣ್ಣದ ಧ್ವಜ ಇಲ್ಲ, ಪದ್ಮರಾಜ್ ಅವರ ಹಿಂದೆ ತುಳುನಾಡಿನ ದೈವಗಳ ಸಂಕೇತವಾದಂತ ಮೆರೂನ್ ಬಣ್ಣದ ಕೆಂಪು ಬಣ್ಣದ ಧ್ವಜ ಹಾಕಿದ ಸಾವಿರಾರು ಜನ ಕಾರ್ಯಕರ್ತರು ಇಲ್ಲಿದ್ದಾರೆ. ಪದ್ಮರಾಜ್ ಅವರನ್ನ ಗೆಲ್ಲಿಸಬೇಕು ಅಂತ ರೈತರ ಪರವಾಗಿ ಜಯಕವರು ಕಂಡು ಹಸಿರು ಶಾಲೆ ಹಾಕೊಂಡು ಸಾವಿರಾರು ಜನ ಇಲ್ಲಿದ್ದಾರೆ. ಪದ್ಮರಾಜರನ್ನ ಗೆಲ್ಲಿಸೋದಕ್ಕೆ ಅಂಬೇಡ್ಕರರ ವಿಚಾರದ ಮೇಲೆ ನಂಬಿಕೆ ಇಟ್ಟಿರುವಂತ ಸಾವಿರಾರು ನೀಲಿ ಶಾಲೆಗಳನ್ನ ಹಾಕೊಂಡು ಇಲ್ಲಿ ನಿಂತಿದ್ದಾರೆ. ಅನೇಕ ಜನ ಮೂರು ಬಣ್ಣದ ಈ ರಾಷ್ಟ್ರವನ್ನ ಗೆಲ್ಲಿಸಬೇಕು ಅನ್ನುವಂತ ಕಾಂಗ್ರೆಸ್ ಧ್ವಜವನ್ನ, ಕಾಂಗ್ರೆಸ್ಸಿನ ಈ ಒಂದು ಶಾಲನ್ನ ಹೊದ್ದು ಪದ್ಮರಾಜ್ ಅವರ ಹಿಂದೆ ನಿಂತಿದ್ದಾರೆ. ಹಳದಿ ಬಣ್ಣದ ನಾರಾಯಣ ಗುರುಗಳ ಶಾಲನ್ನ ಹೊದ್ದು ನಿಂತಿದ್ದಾರೆ. ಕೇಸರಿ ಶಾಲು ನಮ್ಮ ಆಸ್ತಿ ಅಂತ ತಿಳಿದಿದ್ದವರು ಗಮನಿಸಿ ನೂರಾರು ಜನ ಕೇಸರಿ ಶಾಲೆ ಹಾಕೊಂಡು ಕೂಡ ಇವತ್ತು ಪದ್ಮರಾಜರ ಹಿಂದೆ ನಿಂತಿದ್ದಾರೆ. ಇವತ್ತು ಒಡೆದು ಆಳುವ ಕಾಲ ಹೊರಟು ಹೋಗಿದೆ. ಇವತ್ತೇನಿದ್ರು ಹೃದಯಗಳನ್ನ ಜೋಡಿಸಿ ಗೆಲ್ಲುವಂತ ಕಾಲ ಇವತ್ತು ಮಂಗಳೂರಲ್ಲಿ ಬಂದಿದೆ. ಇಲ್ಲಿವರೆಗೆ 33 ವರ್ಷಗಳ ಕಾಲ ಕೇವಲ ಜಾತಿ ಧರ್ಮ ಇವುಗಳನ್ನೇ ಮಾತನಾಡ್ತಾ ರಾಜಕಾರಣ ಮಾಡಿದ್ರು. ಇನ್ ಮುಂದೆ ಆ ರಾಜಕಾರಣ ಮುಗೀತು. ಇನ್ನೇನಿದ್ರು ಕೂಡ ರಸ್ತೆಗಳು, ಇನ್ನೇನಿದ್ರು ಕೂಡ ಶಿಕ್ಷಣ, ಇನ್ನೇನಿದ್ರು ಕೂಡ ವಿದ್ಯಾಭ್ಯಾಸ, ಇನ್ನೇನಿದ್ರು ಕೂಡ ಉದ್ಯೋಗ, ಇದೇ ನಮ್ಮ ಉಸಿರು, ಇದೇ ನಮ್ಮ ಮಂತ್ರ ಅನ್ನುವಂಥ ಹೋರಾಟದೊಂದಿಗೆ ಪದ್ಮರಾಜ್ ಅವರನ್ನ ಗೆಲ್ಲಿಸಬೇಕು. MRPL ನಲ್ಲಿ ಉದ್ಯೋಗವನ್ನ ಕೊಡಿಸಬೇಕು ಅನ್ನೋದು ಪದ್ಮರಾಜ್ ಅವರ ಗುರಿ. MRPL ನಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಸಿಕೊಡಬೇಕು ಅನ್ನೋದು ಪದ್ಮರಾಜ್ ಅವರ ಧ್ವನಿ. ಆದರೆ MP ಆಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತಿನವರೆಗೂ ಕೂಡ ಸ್ಥಳೀಯರಿಗೆ ಉದ್ಯೋಗ ಕೊಡಿಸೋದಕ್ಕಾಗಲಿಲ್ಲ. ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ ಇತ್ತು, ಶಾಸಕ ಕೂಡ ಬಿಜೆಪಿ ಆಗಿದ್ರು, MP ಕೂಡ ಬಿಜೆಪಿ ಆಗಿದ್ರು. ಆದ್ರೆ ಸ್ಥಳೀಯರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ಅವರು ಸೋತಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಪದ್ಮರಾಜ್ ಅವರು ನಿಂತರೆ ಪದ್ಮರಾಜ್ ಅವರು ಸ್ಥಳೀಯರ ಉದ್ಯೋಗದ ಬಗ್ಗೆ ಮಾತನಾಡ್ತಾರೆ. ತುಳುನಾಡಿನಲ್ಲಿ ಯುವಕರಿಗೆ ಉದ್ಯೋಗ ಸಿಗೋದಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ನಿಂತು ಮಾತನಾಡ್ತಾರೆ. ತುಳು ಭಾಷೆಯಲ್ಲಿ ಪದ್ಮರಾಜ್ ಸಾಹೇಬ್ರೆ ನೀವು ಗೆಲ್ತೀರಿ ಅನ್ನೋ ನಂಬಿಕೆ ನಮಗಿದೆ. ತುಳು ಭಾಷೆಯಲ್ಲಿಯೇ ಪಾರ್ಲಿಮೆಂಟ್ ಅಲ್ಲಿ ನಿಂತು ಪದ್ಮರಾಜ್ ಎಂಬ ಹೆಸರಿನವನಾದ ನಾನು, ತುಳುವಲ್ಲಿ ಹೆಂಗೆ ಹೇಳ್ಕೊಡಿ, ತುಳುವಿನಲ್ಲಿ ಪದ್ಮರಾಜ್ ಎಂಬ ಹೆಸರಿನವನಾದ ನಾನು ದಕ್ಷಿಣ ಕನ್ನಡ ಲೋಕಸಭೆಯ ಸಂಸದನಾಗಿ ಆ ಜನಗಳ ಸೇವೆಯನ್ನ ಮಾಡೋದಕ್ಕಾಗಿ ದೈವಗಳ ಹೆಸರಲ್ಲಿ, ಸಂವಿಧಾನದ ಹೆಸರಲ್ಲಿ ನಾನು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಯಾವುದೇ ದ್ವೇಷ ಮತ್ತು ಅಸೂಯೆಯ ಭಾವನೆ ಇಲ್ಲದೆ, ರಾಗದ್ವೇಷವಿಲ್ಲದೆ ನಾನು ನಿಮ್ಮ ಸೇವಕನಾಗಿರ್ತೀನಿ ಅನ್ನುವಂಥ ಪ್ರಮಾಣವನ್ನ ತುಳು ಭಾಷೆಯಲ್ಲಿ ಪದ್ಮರಾಜರವರು ಕೈಗೊಳ್ತಾರೆ. 33 ವರ್ಷಗಳ ಕಳಂಕ ಇವತ್ತು ಅಳಿದು ಮತ್ತೆ ಕೈ ಈ ನಾಡಿನಲ್ಲಿ ಮುಗಿಲೆತ್ತಕ್ಕೆ ಹಾರುವಂತಾಗಲಿ. ಇದೀಗ ಪದ್ಮರಾಜರವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಪೂರ ಕಾಂಗ್ರೆಸ್ಗೆ ಓಟ್ ಬಾಟು ಈ ಸಲ ಅಕ್ಕನ ಬ್ರಹ್ಮೆನು ಪೂರ ಎಂಕಲು ಉಂಟವ ಅಕ್ಕಲ ಎನ್ನಿದ್ದಾರೆ ಎಂಕಲು ದಾದಾ ಪಂಡಲ ಎಂಕಲು ಓಟು ದಿಕ್ಕುನು ಬಂದು ಆ ಓಟು ಈ ಸಲ ತಿಕ್ಕುಜಿ ಓಪನ್ ಆದ ಪರನಲ್ಲಿ ಅಕ್ಕಲಿಗೆ ಈ ಸಲ ಓಟ್ ತಿಕ್ಕುಜಿ. ಈ ಸಲದ ಸಂಘಟನೆದಕ್ಕೆಲ್ಲ ತಿರುಗಿದು ಬಿಡ್ದೇರು, ಸಂಘಟನೆದಕ್ಕೆಲ್ಲ ಓಟ್ ಮಾಡ್ಯಾರ ಈ ಸಲ ಕಾಂಗ್ರೆಸ್ಗೆ. ದಾ ಪಂಡ ಸಂಘಟನೆ ದಾದ ಅಭಿವೃದ್ಧಿಲ ಮಂತಿಜರು ಅಕ್ಕಲ ಕೇಸಿನ ಅಭಿವೃದ್ಧಿ ಇಜ್ಜರು. ದಾ ಪಂಡ ಪಕ್ಕಡೆ ನಾಟಕ ದಾ ಪಂಡ ಅಂಚ ಮಂತ್ಲೆ ಇಂಚ ಮಂತ್ಲೆ ಪೂರ ಪಂಡಿರ್ಬ ಮಾತ ಕೇಸ್ ತುಲೆ 4 ವರ್ಷ ಕಾಂಗ್ರೆಸ್ ಬಿಜೆಪಿ ಗೌರ್ಮೆಂಟ್ ಇತ್ತು ಬೇರಾನ ಸಂಘಟನೆ ಕೇಸ್ ಬಿರದೆ ಇದ್ದಾರೆ ತುಲೆ ಹಿಸ್ಟ್ರಿ ಉಂಡ ತುಲೆ ಪಕ್ಕಡೆ ನಾಟಕ ಮಂತದ ಜನಕಲು ಗುಗ್ಗು ಮಂತದ ಈ ಸಲ ಪೂರ 30 ವರ್ಷದ ಚರಿತ್ರೆ ಧೂಳಿಪಟ ಮಂತದ ಕಾಂಗ್ರೆಸ್ ಬತ್ತಿಜಿ ಒಂದು ತುಲೆ ಕಾಂಗ್ರೆಸ್ಗೆ ಮಾದರಿಯ ಉಳ್ಳಾಲ ಕ್ಷೇತ್ರ ಕಾಂಗ್ರೆಸ್ಗೆ ಮುಂಡನೆ ದೂರು ಪಡುರೆ
ಕಾಂಗ್ರೆಸ್ ಕ್ಷೇತ್ರ ಈ ಸಲ ಉಳ್ಳಾಲ ಕ್ಷೇತ್ರನೇ ಲೀಡ್ ಕೊಡ್ತು ಹಿಸ್ಟ್ರಿ ಕ್ರಿಯೇಟ್ ಪನ್ಪುಡು ಈ ಸಲ ಅಕಲ ಎಂಟಿನ ಭ್ರಮೆ ಪೂರ ಅಕಲ ಭ್ರಮೆನೆ ಪೂರ ತರಡು ದೆತ್ತದು ಹಿಂದುಲು ಪೂರ ಒಟ್ಟಾತೇರು ಈ ಸಲ ಯಾನೆ ಒಂಜಿ ಇಂದಾದು ಬರೋದಿಲ್ಲ ಎಂಕಲ ಪೂರ ಜಾವನಿ ಹಿಂದುಲ್ಲ ಈ ಸಲ ಕಾಂಗ್ರೆಸ್ಗೆ ಓಟ್ ಮಾಡ್ಲು ದಾಪಂಡ ಈ ಸಲದ ಬಹುಮತ ಬಂದದೆ ಲೀಡ್ ವಿಜ್ಞಾಪ ಬಂದು ಆಶ್ವಾಸನೆ ಕೊಡೋದಿಲ್ಲ 100% ಉಳ್ಳಾಲ ಕ್ಷೇತ್ರ ಕಾದರ್ಗೆಂಚ ಬುಡ್ದು ಕೊಡ್ತಿದ್ಯಾ ಅಂಚನೆ ಪಕ್ಕರಾಜಿಗ ಬುಡ್ದು ಕೊಡ್ಪೋಜಿ ಬಂದು ಈ ವೇದಿಕೆ ಬರೋದಿಲ್ಲ ಜೈ ಕಾಂಗ್ರೆಸ್ ಜೈ ಪದ್ದರಾಜ್ ತೊಂದರೆ ಊಟ ಕಾಂಗ್ರೆಸ್ ಎಂಪಿನಗಳು ನಮ್ಮನೆ ಪಾರ್ಲಿಮೆಂಟ್ ರೆಪ್ರೆಸೆಂಟ್ ಮಲ್ತೊಂತೀರಿ ಈ 40 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆದಾದ ಕೇಳಿಂದ ಉಡ್ಲಾಗ ಏರ್ಪೋರ್ಟ್ ಬರ್ತೇನೆ ಉಡ್ಲಾಗ ಪೋರ್ಟ್ ಬರ್ತೇನೆ ಉಡ್ಲಾಗ ರೈಲ್ವೇಸ್ ಬರ್ತೇನೆ ಉಡ್ಲಾಗ ರಸ್ತೆ ಸಾರಿಗೆ ಬರ್ತೇನೆ ಉಡ್ಲಾಗ KREC ಬರ್ತೇನೆ MCF ಬರ್ತೇನೆ MRPL ಬರ್ತೇನೆ ONGC ಬರ್ತೇನೆ ಒಂದು ಪೂರ ಬರ್ತೀನಿ ಏಪ ಬೇಡ ಕಾಂಗ್ರೆಸ್ ಎಂಪಿನಗಳು ಪಾರ್ಲಿಮೆಂಟ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ಕೊಳಗ ನೆಕ್ಕ ಬೆಟ್ಟು ಕೊರ್ಪನ ಬೇಲೆ ಮಲ್ತೇರಿ ಜಾತಿ ಧರ್ಮದ ನಡುವೆ ವಿಷ ಬೀಜ ಬಿತ್ತದೆ ಅಪಪ್ರಚಾರ ಮಲ್ತಂದು ಈ ಚುನಾವಣೆಯಲ್ಲಿ ವಿನ್ನಾದ ಬರ್ತೀನಿ ಬಿಜೆಪಿ ಪಕ್ಷ ಇನಿ ಮೊದಲು ವಿನ್ನಾದೆ 33 ವರ್ಷ ಆತನು ಬಂದುಲೆ ನಿಗುಲು ಎನ್ನಲೆ ಈ 33 ವರ್ಷಡು ಬಿಜೆಪಿ ನಗಲು ನಿಗುಲು ಮಲ್ತಿನ ಅಭಿವೃದ್ಧಿ ದಾದ ಈ ಒಂದು ಜಿಲ್ಲೆಗೆ ನಿಗುಲು ಕಂತಿನಂಚಿನ ಇನ್ವೆಸ್ಟ್ಮೆಂಟ್ ದಾದ ಏತು ಉದ್ಯಮನ ಸ್ಥಾಪನೆ ಮಾಡ್ತಾರೆ ಅತ್ತ ಏತು ಜೋತ್ಲೆಗೆ ಉದ್ಯೋಗ ಕೊಡ್ತಾರೆ ಕೇಂದ್ರ ನಿಗುಲೆಡ ಉತ್ತರ ಇಜ್ಜಿ ದಾಯಕ ಬಂಡ ನಿಗುಲು ಮಂತಿನ ಕುತಂತ್ರ ಈ ಒಂದು ಜಾತಿ ಧರ್ಮದ ನಡುವೆ ವಿಷ ಬೀಜ ಬಿತ್ತಿದೆ ಜಾತಿ ಧರ್ಮದ ನಡುವೆ ಕಂದಕ ಉಂಟು ಮಲ್ತಿನಟ್ಟೆ ಮುಲ್ಲು ಕೋಮುಗಳ ಬೆಲೆ ಮಲ್ತಿನಟ್ಟ ಹತ್ರ ಮುಡಕ ಒಂದು ಟ್ಯಾಗ್ ಬುರುಂಡು ಒಂದು ಕೋಮು ಸೂಕ್ಷ್ಮ ಪ್ರದೇಶ ಪನ್ಪುನಂಚಿನ ಅಂಚಾದೆ ಇದಕ್ಕೆ ಒವ್ವೇ ಇನ್ವೆಸ್ಟ್ಮೆಂಟ್ ಬರ್ತಜಿ ಒವ್ವೇ ಉದ್ದಿಮೆಲು ಬರ್ತಜಿ ಇನಿ ಅಪ್ಪ ಅಮ್ಮನಗಳು ಪ್ರಾಯದಗಳು ಅಗಲ್ನ ಜೋಕ್ಲೆಗೆ ಎಡ್ಡೆ ಉದ್ಯೋಗದ ಅಗಲು ತೆತ್ತೊಂದು ಅಗಲ ಒಟ್ಟಿಗೂ ಅಗಲು ಬದುಕೋಡೊಂದು ಆಸೆ ಇಡ್ತೇಡ ಆ ಜೋಕುಲು ಇನಿ ವಿದ್ಯಾಭ್ಯಾಸನ ಪಡೆದು ಉದ್ಯೋಗ ಮೂಲ ಉಂಡ ಕೇಂದ್ರ ಇಚ್ಚಿ ಅಗಲು ಪರ ರಾಜ್ಯಕ್ಕೂ ಪೋಡಾಂಡೆ ಪರದೇಶಕ್ಕೂ ಪೋಡಾಂಡೆ ಅಗಲ ಅಪ್ಪ ಅಮ್ಮೆ ಮೂಲ ಅನಾಥದ ರೀತಿಯ ಬದುಕು ನಂಚಿನ ಅವೆಡ್ದು ತುಂಬು ಈಗಲೂ ಕೊಡಲ ಎನ್ನೋಡು ಈ ಬಿಜೆಪಿ ಪಕ್ಷದಗಳು ವೇದಿಕೆ ಒಂದದು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ನಮ್ಮ ಜೋಕ್ಲೇನೆ ಆರ್ಥಿಕವಾದಿ ಹಿಂದುಳಿದ ವರ್ಗಕ್ಕೂ ಸೇರಿದ ಜೋಕ್ಲೇನೆ ಕಾನೂನು ಬಾಯಿನ ಕೆಲಸ ಮಲ್ಪರೆ ಪ್ರಚೋದನೆ ಮಾಡ್ತಾರೆ ಸಂವಿಧಾನ ಬಾಯಿನ ಕೆಲಸ ಮಲ್ಪರೆ ಪ್ರಚೋದನೆ ಮಾಡ್ತಾರೆ ಆ ಜೋಕುಲು ಜೊಂಜಿಕ್ಕೆ ಪೆಟ್ಟು ಮಲ್ತೊಂದು ಜೈಲಿಗೆ ಸೇರುನನ ಅತ್ತೆ ಕೋರ್ಟ್ಗೂ ಅಲೆಪ್ಪುನನ ಅತ್ತೆ ಪೆಟ್ಟಾದ ಆಸ್ಪತ್ರೆ ಚೆಪ್ಪುನನ ಅತ್ತೆ ಕೊಲೆಗೀಡಾದ ಒಂದಾತೆ ಇಲ್ಲನ ಅನಾಥ ಮಲ್ತಿನೇ ಬಿಜೆಪಿ ಪಕ್ಷದ ಸಾಧನೆ ಅವೇನು ಕುಲೆಪ್ಪಾವಡು ಅಪಗ ದೇಶ ಕಟ್ಟರೆ ಸಾಧ್ಯ ಒಪ್ಪುನು ಅಂಡ ನಿಗುಲು ಮಲ್ತೊಂದು ಪೋಪುನು ದಾದ ಕೈಯಿಂದ ಇನಿಕ್ಕಲ ಬಂದ್ಪರೆ ಹಿಂದುತ್ವ ಒಕ್ಕ ಮೋದಿ ದಾಯೆ ಪದ್ಮರಾಜ ಹಿಂದೂ ಅತ್ತ ಪದ್ಮರಾಜಲ ಒಂಜಿ ಬಾರಿ ಎಂಬೆಡು ಬಂಪೆ ಪದ್ಮರಾಜಲ ಒಂಜಿ ಹಿಂದೂ ಪದ್ಮರಾಜೆ ಒಂಜಿ ಹಿಂದೂ ಕ್ಷೇತ್ರಡು 22 ವರ್ಷಡು ಒಂಜಿ ಟ್ರಸ್ಟಿಯಾದ ಕೋಶಾಧಿಕಾರಿಯಾದ ಬರ್ತಂದುಲ್ಲೇ ಅಂಡ ಪದ್ಮರಾಜನ ಒಂಜಿ ಪವಿತ್ರವಾಯಿನ ಹಿಂದೂ ಧರ್ಮ ದಾದ ಪಂತನ ಬಂಡ ಹಿಂದೂ ಧರ್ಮ ಜ್ಞಾನದ ಸಂಕೇತ ಆ ಜ್ಞಾನ ಹೆಂಗೆ ದಾದ ಪಂತನ ಬಂಡ ಎನ್ನ ಧರ್ಮ ಜ್ಞಾನ ಗೌರವಿಸಿದ ಕಂಡ ಕುಡಂಗಿ ಧರ್ಮಲ್ಲ ಗೌರವಿಸರ ಬಂದು ಕೊಟ್ಟಿರ ಧರ್ಮ ಹಿಂದೂ ಧರ್ಮ ಅಂಚನೆ ಈ ಸಮಾಜಡುಪ್ಪನ ಆಸಕ್ತಿಯನ್ನೆಲ್ಲ ಕನ್ನಡ ಹೆಸರ ಬಂದು ಕೊಟ್ಟಿನ ಹಿಂದೂ ಬಡ ಜನತೆಗೆ ಸೂರು ಸಿಗಲೇಬೇಕು ಪ್ರತಿ ಗ್ರಾಮಕ್ಕೂ ನೀರು ಹರಿಯಬೇಕು ಶಾಂತಿ ನೆಮ್ಮದಿಯ ಜೀವನ ಬೇಕು ಅದಕ್ಕಾಗಿ ಕಾಂಗ್ರೆಸ್ ಬರಲೇಬೇಕು ಜೈಕಾರ ಹಾಕುವ ಜೈ ಘೋಷ ಹಾಕುವ